ರೈತರ ಜಮೀನಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಪುತ್ತೂರು ಬಿಜೆಪಿ ಘಟಕದಿಂದ ಸೋಮವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪುತ್ತೂರು ದರ್ಬೆ ವೃತ್ತದ ಬಳಿ ಸೇರಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಸರ್ಕಾರ ಮತ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ಆಪ್ತ ಜಮೀರ್ ಅಹಮದ್ ಮೂಲಕ ಈ ಕೆಲಸ ಮಾಡಿಸುತ್ತಿದ್ದಾರೆ. ರಾಜ್ಯವನ್ನಾಳಿದ ಇತರೆ ಯಾವ ಪಕ್ಷಗಳು ಈ ರೀತಿಯ ಕೆಲಸ ಮಾಡಿಲ್ಲ. ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮೂಲಕವೇ ಈ ಕೆಲಸ ಮಾಡಿಸುತ್ತಿರುವುದು ಆತಂಕಕಾರಿಯಾಗಿದ್ದು, ಮುಂದೆ ಬಿಜಾಪುರದ ಗೋಲಗುಂಬಜ್, ಬೆಂಗಳೂರಿನ ವಿಧಾನಸಭೆವರೆಗೂ ನೋಟಿಸ್ ಬರಬಹುದು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಸಂಜೀವ ಮಠಂದೂರು ವಾಗ್ದಾಳಿ ನಡೆಸಿದರು. ವ್ಯತ್ಯಾಸಗಳನ್ನು ಸರಿಪಡಿಸಬೇಕು ಅಂತೇಳಿ ಜಗತ್ಪಾಲಿಸಿ ಇವತ್ತು ಅಸ್ತಿತ್ವಕ್ಕೆ ಬಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಾನು ಅಲ್ಪಸಂಖ್ಯಾತರ ರಕ್ಷಕ, ಅಲ್ಪಸಂಖ್ಯಾತರನ್ನು ನನ್ನ ಆ ಒಂದು ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಬೇಕು ಎನ್ನುವಂತ ನೆಲೆಯಿಂದ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ತಂಡ ಜಮೀರ್ ಅಹಮದ್ ಮುಖಾಂತರ ಜಿಲ್ಲೆಯಲ್ಲಿ ಹೋಗಿ ಸಭೆ ಮಾಡಿ ಎಲ್ಲೆಲ್ಲಿ ಆಸ್ತಿ ಇದೆ ಅಂತ ನೋಡಿ ಅದನ್ನು ಸ್ವಾಧೀನಪಡಿಸಲಿಕ್ಕೆ ಒಂದು ಷಡ್ಯಂತ್ರವನ್ನು ಮಾತನಾಡುವುದು. ಅದರ ಪರಿಣಾಮ ನಾವೆಲ್ಲ ಬೀದಿಗೆಟ್ಟಿದ್ದೇವೆ. ಅದರ ಪರಿಣಾಮ ಇವತ್ತು ರೈತರು ಬೀದಿಗೆಟ್ಟಿದ್ದಾರೆ. ಇಂತಹ ಷಡ್ಯಂತ್ರದ ರೂಪವಾಗಿ ಇವತ್ತು ಮತ ಬ್ಯಾಂಕ್ ಅನ್ನು ಹೆಚ್ಚಿಸುವ ಆ ಸಿದ್ದರಾಮಯ್ಯ ಷಡ್ಯಂತ್ರವನ್ನು ಇವತ್ತು ಇಡೀ ರಾಜ್ಯ ಖಂಡಿಸ್ತಾ ಇದೆ. ವಕ್ಫ್ ಇವತ್ತು ಇನ್ನೇನು ವಿಶೇಷ ಉಲ್ಲೇಖ ಮಾಡಿದ್ರು. ಕರ್ನಾಟಕದಲ್ಲಿರುವಂತ ಆಗ ಹೊಸ ಆಕ್ಟ್ ಅನ್ನು ಮುಗಿ ತರ್ತಾರೆ ಅಂತ ಒಂದು ನೇತೃತ್ವದಲ್ಲಿ ವಕ್ಫ್ ಬೋರ್ಡ್ ಅಂಡರಲ್ಲಿ ಇರುವಂತಹ ಭೂಮಿ ಇದೆ, ಅದಕ್ಕೆ ನೋಟಿಸ್ ಮಾಡುವಂತ ಕೆಲಸವನ್ನು ನಿತ್ಯ ನಿರಂತರ ಸಿದ್ದರಾಮಯ್ಯನ ಹಾಗೆ ವಿಧಾನಸಭೆಯಲ್ಲಿ ಜಿಲ್ಲೆಗೆ ಹೋಗಿ ನೋಟಿಸ್ ಮಾಡುವಂತೆ ಯಾವುದೇ ಮುಖ್ಯಮಂತ್ರಿಗಳು ಹೇಳಿಲ್ಲ. ಇದು ಅಧಿಕಾರಿಗಳ ಆಗಿದೆ. ಯಾವುದೇ ಅಧಿಕಾರಿ ಮಾಡಿಕೊಂಡು ಇವತ್ತು ಬಿಜೆಪಿ ಅವರು ತಲೆಗೆ ಕಟ್ಟುವಂತ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 53 ಸ್ಮಾರಕಗಳು, ಬಿಜಾಪುರದ ಗೋಲಗುಂಬಜ್ಗೆ ಕೂಡ ಇವತ್ತು ಅಪಾಯ ಕಾದಿದೆ. ಕರ್ನಾಟಕ ವಿಧಾನಸಭೆಗೂ ವಿಧಾನಸೌಧಕ್ಕೂ ಇವತ್ತು ಅಪಾಯ ಕಾದಿದೆ. ಈ ಹಂತದಲ್ಲಿ ಬಹುಶಃ ವಕ್ಫ್ ಮಂಡಳಿ ಇವತ್ತು ಈ ರೀತಿಯಾಗಿ ನೋಟಿಸ್ ಮಾಡುವ ಮುಖಾಂತರ ಇವತ್ತು ಉಲ್ಲೇಖ ಮಾಡಿದರು. ಆರ್ಟಿಸಿಯಲ್ಲಿ 12 ಕಾಲಂಗಳಿದೆ. 9ನೇ ಕಾಲಂ ಅಲ್ಲಿ ಮಾಲೀಕರ ಹೆಸರು ಬರಬೇಕು. 11ನೇ ಕಾಲಂ ಅಲ್ಲಿ ಸ್ವಾಧೀನದಾರರ ಇಲ್ಲ ಅದು ಹೆಚ್ಚಾಗಿದ್ರೆ ಹಣವಾಗಿದ್ರೆ ಆ ಹೆಸರು ಬರಬೇಕು. ಇವತ್ತು ಆ ಏನು